ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೊಕ್ಕಿಡತ್ಕೊಂಡು ಹೊಸಗೊಳ್ಳದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಂತೊಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. 4 ಜನ ಪಾಲುದಾರರನ್ನ 4 ವಾಲ್ ಸಂಸ್ಥೆದ ಕುಡ್ಲ ವಿಜಯ್ ಕಾಪಿಕಾಡು ಪರಿಸರ ನಿರ್ಮಾಣ ಆರೋಪನ ಹೊಸ ವಾಣಿಜ್ಯ ಸಂಕೀರ್ಣ ಆರಂಭಗ್ ಶ್ರೀ ಕ್ಷೇತ್ರ ಕಟೀಲದ ಅನುವಂಶಿಕ ಅರ್ಚಕರು ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯರು ಬುಧವಾರ ಕಾಂಡೆ ಕೆಸರಕಲ್ಲಪಾಡ್ದು ಶಿಲಾನ್ಯಾಸ ನಡಪಾಯರು. ಕುಡ್ಲದ 4 ಜನ ಪಾಲುದಾರರು ಮುರಳೀಧರ್, BS ಸತೀಶ್ ಕುಮಾರ್, ಮಧುಕರ್ ವಿ ಬೊಕ್ಕ ಮನೀಶ್ ಶೆಟ್ಟಿ ಪಾಲುದಾರಿಕೆದ 4 ವಾಲ್ ಸಂಸ್ಥೆದ ಸುರುತ ವಾಣಿಜ್ಯ ಯೋಜನೆದ ಆರಂಭ ವಾಣಿಜ್ಯ ಸಂಕೀರ್ಣ ಕುಡ್ಲ ವಿಜಯ್ ಕಾಪಿಕಾಡ್ ಪರಿಸರ ನಿರ್ಮಾಣ ಆಯರ ಉಂಡು. ಇನ್ನತ ಭೂಮಿ ಪೂಜೆ ಶಿಲಾನ್ಯಾಸ ಕಾರ್ಯಕ್ರಮನು ಬುಧವಾರ ಕಾಂಡೆ ಅಡನೆ ಮಾಡಿದ್ದೇರು. ಶ್ರೀ ಕ್ಷೇತ್ರ ಕಟೀಲ್ದ ಆನುವಂಶಿಕ ಅರ್ಚಕರು ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಯರು ಕೆಸರ್ ಕಲ್ಲಪಾರ್ದು ಶಿಲಾನ್ಯಾಸ ನಡಪಾತ್ಕುರಿಯರು. ಮುರಳೀಧರ್ನ ಅಪ್ಪೆ ಶ್ರೀಮತಿ ಲೀಲಾವತಿ ತುಡರ್ ಬೆಳಗಾದ ಚಾಲನೆ ಕೊರಿಯರು. ಇನಿ ಅಪ್ಪೆ ತುಡರ್ ಬೆಳಗಾದ ಕಾರ್ಯಕ್ರಮಗೂ ಚಾಲನೆ ಕೊರಿಯರು. ಅಪ್ಪೆ ಅಮ್ಮನ ಎದುರುದಿ ಒಂದು ವಾ ಬೇಲೆ ಮಲ್ತಂಡಲ ಅವಕ್ಕೆ ಯಶಸ್ಸು ತಿಕ್ಕೊಂಡು ಕಟೀಲ್ದಪ್ಪನ ಆಶೀರ್ವಾದ ಅನುಗ್ರಹಡ್ ಪೊಸ ಕಟ್ವಣ ಆಯ್ನಾತ್ ಬೇಗ ಪೊರ್ಲುಡೆ ನಿರ್ಮಾಣ ಆವಡ್ ಸಂಸ್ಥೆರ್ದು ದುಂಬಾಗ್ಲ ಎಡ್ಡೆಡ್ಡೆ ನಿರ್ಮಾಣ ಬೇಲೆ ಆವಡ್ ಪಣದು ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಯರು ಆಶೀರ್ವಚನದ ಪಾತ್ರ ಪಂಡೇರು. ಒಂದು ದೊಡ್ಡ ಸಾಧನೆಗೆ ಕೈ ಹಾಕಿದ್ದಾರೆ. ದೇವರ ತೇನವಿನ ತೃಣಮಪಿನ ಚಲತಿ ಅಂತ, ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಗಡ್ಡಿಯೂ ಹೊಂದಲಿಕ್ಕಿಲ್ಲ. ನಮಗೆ ದೊಡ್ಡ ದೇವರು ಯಾರು ಅಂತ ಕೇಳಿದರೆ ನಮ್ಮ ಮನೆಯ ದೇವರು, ತಾಯಿ ದೊಡ್ಡ ದೇವರು. ಅವ್ರ ತಾಯಿ ಹತ್ರವೇ ದೀಪ ಬೆಳಗಿಸಿದರು, ಅದು ದೊಡ್ಡ ವಿಷಯ. ಅಂತಹ ತಾಯಿಯ ಆಶೀರ್ವಾದ ಇದ್ದರೆ ಹೆತ್ತ ತಾಯಿ ತಂದಿರ ನೋಡದೆ ನಿತ್ಯ ಅನ್ನದಾನ ಮಾಡಿದರೇನು ಫಲ ಅಂತ ದಾಸರೆಲ್ಲ ಅವರ ಸ್ತುತಿಯನ್ನು ಮಾಡಿದ್ದಾರೆ ಭಗವಂತನನ್ನು. ಹಾಗೆ ತಾಯಿ ತಂದೆಯರನ್ನು ಯಾರು ನೋಡುವುದಿಲ್ವೋ ಅವರು ಏನು ಮಾಡಿದರೂ ಸಾಧನೆ ಅದು ನಿಷ್ಫಲ. ಅಂತಹ ಅವರನ್ನು ಮುಂದೆ ಇಟ್ಟುಕೊಂಡು ಈ ಮಾಡಿರತಕ್ಕಂತಹ ಒಂದು ಕಾರ್ಯ ಸಾಧನೆ ಇದು ಅತ್ಯಂತ ಉನ್ನತವಾಗಿ ಹೋಗಬೇಕು. ಒಳ್ಳೆಯ ಸಮಯ ಏನು ಅಂತಂದರೆ ಹುಣ್ಣಿಮೆ ಚಂದ್ರ ಮೇಲರ್ತರಕ್ಕೆ ಅವನ ಪ್ರಕಾಶ ಏರ್ತಾ ಹೋಗ್ತದೆ, ದಿನದಿನಕ್ಕೆ ಹೋದಾಗ ಏರ್ತಾ ಹೋಗ್ತದೆ. ಈಗ ಸರಿಯಾಗಿ ಅಷ್ಟಮಿಯ ನಂತರ ಅಷ್ಟಮಿ ಚಂದ್ರವಿಭ್ರಾಡ ದರೆಕಸ್ಥಲ ಶೋಭಿತ ಅಂತ ತಾಯಿಯನ್ನು ಕೊಂಡಾಡಿದ್ದಾರೆ. ಇಂದೆದು ದುಂಬು ಲೇಔಟ್ದ ನಿರ್ಮಾಣ ಕಾರ್ಯ ತಂಕ್ಲೆ 4 ವಾಲ್ ಸಂಸ್ಥೆರ್ದು ಮಲ್ತದ ಆಂಡ ಈತು ಮಲ್ಲಮಟ್ಟದ ವಾಣಿಜ್ಯ ಸಂಕೀರ್ಣ ಇಂದು ಸುರುತ ಯೋಜನೆ ಅಂಚಾದು ಆರಂಭ ಪಂಡದು ಪುದರ್ದೀತ ಪಂಡದು 4 ವಾಲ್ ಸಂಸ್ಥೆದ ಪಾಲುದಾರರು BS ಸತೀಶ್ ಕುಮಾರ್ ತೆರೆಪಾಯರು. 4 ವಾಲ್ ಸಂಸ್ಥೆಯ ಒಂದು ಆರಂಭದ ಪ್ರಾಜೆಕ್ಟ್, ಅದಕ್ಕೆ ನಾವು ಆರಂಭ ಅಂತ ಹೆಸರು. ಪ್ರಥಮ ಪ್ರಾಜೆಕ್ಟ್ ಅದು ಲೇಔಟ್ ಇದು ಮಾಡಿದ್ದು. ಇದು ಈ ಟೈಪ್ ಇದ್ದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆರಂಭ ಇದೆ. ಇದರಲ್ಲಿ ಬೇಸ್ಮೆಂಟ್ 2 ಬೇಸ್ಮೆಂಟ್ ಇದೆ. ಒಂದು ಲೋವರ್ ಬೇಸ್ಮೆಂಟ್ ಮತ್ತು ಅಪ್ಪರ್ ಬೇಸ್ಮೆಂಟ್. ಬೇಸ್ಮೆಂಟ್ 1, ಬೇಸ್ಮೆಂಟ್ 2. ಅದರ ನಂತರ ಗ್ರೌಂಡ್ ಫ್ಲೋರು, ಲೋವರ್ ಗ್ರೌಂಡ್ ಫ್ಲೋರು, ಅಪ್ಪರ್ ಗ್ರೌಂಡ್ ಫ್ಲೋರ್ ಅಂತ 2 ಇದೆ. ಮತ್ತು ಅದರ ಮೇಲೆ ಮತ್ತೆ 4 ಫ್ಲೋರ್ಸ್ ಇದೆ. 2 ಬೇಸ್ಮೆಂಟ್ ಎಲ್ಲ ಫುಲ್ ಪಾರ್ಕಿಂಗ್. ಮತ್ತು ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ 6,000 ಸ್ಕ್ವೇರ್ ಫೀಟ್ ಇದ್ದು 7,000 ಸ್ಕ್ವೇರ್ ಫೀಟ್ ಇದ್ದು ಒಂದು ಶಾಪ್ ಇದೆ. ಅದರ ನಂತರ ಮೇಲಿನ ಗ್ರೌಂಡ್ ಫ್ಲೋರಲ್ಲಿ 4,500 3,500 4 ಶಾಪ್ ಇದೆ, 2 ಶಾಪ್ ಇದೆ ಗ್ರೌಂಡ್ ಫ್ಲೋರ್. ಅದರ ನಂತರ ಫಸ್ಟ್ ಫ್ಲೋರಲ್ಲಿ 7 ಕಮರ್ಷಿಯಲ್ ಶಾಪ್ಸ್ ಇದೆ.
ಅದರಂತೆ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರಲ್ಲಿ 46,085 ಏನೋ ಸ್ಕ್ವೇರ್ ಫೀಟ್ ಟೋಟಲ್ ಸ್ಕ್ವೇರ್ ಫೀಟ್ ಬರ್ತದೆ, ಏರಿಯಾ ಬರ್ತದೆ. ಹಾಗೆ ಸುಮಾರು 67 ವೆಹಿಕಲ್ಸ್ ನಿಲ್ಲುವಂಥ, ಪಾರ್ಕಿಂಗ್ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಎಲ್ಲ ಮಾಡರ್ನ್ ಕಮ್ಯುನಿಟೀಸ್, ಅಂದರೆ ಎಲ್ಲ ಮಾಡರ್ನ್, ನಮ್ಮದು ಲಿಫ್ಟ್ ಇರ್ಬೋದು, ಜನರೇಟರ್ ಇರ್ಬೋದು, ಮತ್ತು ಎಲ್ಲ ಈಗಿನ ಮಾಡರ್ನ್ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಮಧುಕರ್ನ ಅಮ್ಮೆರು ಉಮೇಶ್ ಕುಮಾರ್, ಪಾಲುದಾರರು ಮುರಳೀಧರ್, BS ಸತೀಶ್ ಕುಮಾರ್, ಮಧುಕರ್ ಬಿ, ಮನೀಶ್ ಶೆಟ್ಟಿ ಕಾರ್ಯಕ್ರಮದ ಮುತಾಲಿಗಿಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 26ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿರಿಯರು ಹಾಸ್ಯ ಸಾಹಿತಿ ಭುವನೇಶ್ವರಿ ಹೆಗಡೆಯರ್ನ ಗುರುಕಾರ್ಮೆಡು ಮಾರ್ಚ್ 23 ತಾರೀಕು ಶನಿವಾರ ಬಕ್ಕ 24 ತಾರೀಕು ಐತಾರ ಕುಡ್ಲದ ಕೊದ್ಮಲ್ ರಂಗರಾವ್ ಭವನದ ನಡಪೆರುಂಡು ಪಂಡದು ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಡಾಕ್ಟರ್ MP ಶ್ರೀನಾಥ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 26ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿರಿಯರು ಹಾಸ್ಯ ಸಾಹಿತಿ ಭುವನೇಶ್ವರಿ ಹೆಗ್ಡೆಯರನ ಗುರ್ಕಾರ್ಮೆಡು ಕುಡ್ಲದ ಕುದ್ಮುಲ್ ರಂಗರಾವ್ ಪುರಭವನಡು ಮಾರ್ಚ್ 23 ತಾರೀಕು ಶನಿವಾರ ಬೊಕ್ಕ 24 ತಾರೀಕು ಐತಾರ ನಡಪೆರುಂಡು. ಇಡೀ ಸಾಹಿತ್ಯದ ಸಂಭ್ರಮನು ಅಮೃತ ಸೋಮೇಶ್ವರ ನಗರ ಮಿಜಾರ್ ಆನಂದ ಆಳ್ವ ವೇದಿಕೆ ಕೇಶವ ಕುಡ್ಲ ಪುಸ್ತಕ ಮಳಿಗೆ KT ಗಟ್ಟಿ ಮಹಾದ್ವಾರ ಪುದರಡು ಆಯೋಜಿಸಾಯರೆ ಸಮಿತಿ ನಿರ್ಣಯಿಸಾದನು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಹೇಶ್ ಜೋಶಿ ಸಮ್ಮೇಳನ ಉದಿಪನ ಮಲ್ಪೇರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಧ್ವಜಾರೋಹಣ ನಡಪಾಯರ ಉಲ್ಲೇರು. ಸುಮಾರು 10 ಪುಸ್ತಕ ಮಳಿಗೆಲು ಖಾದಿ ಬೊಕ್ಕ ಗ್ರಾಮೋದ್ಯೋಗ ಮಹಿಳಾ ಸಬಲೀಕರಣ ಉತ್ಪನ್ನದ ಪ್ರದರ್ಶನ ಸೇರ್ನಂಚ ಅಜ್ಪ ಬೇತೆ ಬೇತೆ ಮಳಿಗೆನು ನಿರೀಕ್ಷಿಸಾದನು. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಹರಿಕೃಷ್ಣ ಪುನರೂರು ಪುಸ್ತಕನು ಬಿಡುಗಡೆ ಮಲ್ಪೇರು. ಈತನೇಟ 10 ಪುಸ್ತಕ ಬಿಡುಗಡೆಗೂ ಪ್ರಕಾಶಕರು ಬೊಕ್ಕ ಬರಹಗಾರರು ನೋಂದಣಿ ಮಲ್ತದೇರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕೆ, ಮಹಾನಗರ ಪಾಲಿಕೆ ಆಯುಕ್ತರು ಆನಂದ್ CL ಪಾಲ್ಪಡೆಯರ ಉಲ್ಲೇರ್ ಪಂಡದು ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಡಾಕ್ಟರ್ MP ಶ್ರೀನಾಥ್ ಸುದ್ದಿಗೋಷ್ಠಿಯ ವಿವರ ಕೊರಿಯರು. 2 ದಿನಗಳ ಕಾಲ ನಡೆಯುವ ಈ ಒಂದು ಸಮ್ಮೇಳನದಲ್ಲಿ 4 ಗೋಷ್ಠಿ, 3 ವಿಶೇಷ ಉಪನ್ಯಾಸಗಳು ಇರ್ತದೆ. ಯುವಕರಿಗೆ ಅವಕಾಶ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ಯುವ ಕವಿಗೋಷ್ಠಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ನಾವು ಈ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಾ ಬಂದಿದ್ದೇವೆ ಕಳೆದ 2 ವರ್ಷಗಳಿಂದ. ಹಿರಿಯರ ಅನುಭವಗಳು ನಮ್ಮ ಯುವ ಜನರಿಗೆ ಸಿಗಬೇಕು, ವಿದ್ಯಾರ್ಥಿಗಳಿಗೆ ಸಿಗಬೇಕೆನ್ನುವ ದೃಷ್ಟಿಯಲ್ಲಿ ಹಿರಿಯರು ಮತ್ತು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು, ಯುವ ಜನರನ್ನು ಸೇರಿಸಿಕೊಂಡು ನಾವು ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅಂಥದ್ರಲ್ಲಿ ಯುವ ಕವಿಗೋಷ್ಠಿ ಕೂಡ ಇದೆ, ಬಹುಭಾಷಾ ಕವಿಗೋಷ್ಠಿ ಕೂಡ ನಡೀಲಿಕ್ಕಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ 13 ಜನರಿಗೆ ನಾವು ಗೌರವಾರ್ಪಣೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ, ಸಂಘ ಸಂಸ್ಥೆಗಳಿಗೂ ಕೂಡ ನಾವು ಗೌರವಾರ್ಪಣೆಯನ್ನು ಕೂಡ ಮಾಡಲಿಕ್ಕಿದೆ. ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸಮಾರೋಪ ಭಾಷಣವನ್ನು ನಮ್ಮ ನಾಡಿನ ಹಿರಿಯ ಸಾಹಿತಿಗಳು ಅರ್ಥಶಾಸ್ತ್ರದ ವಿಷಯದಲ್ಲಿ ಸಾಧನೆಯನ್ನು ಮಾಡಿದಂಥ ಡಾಕ್ಟರ್ ಪ್ರಭಾಕರ್ ಶಿಶಿಲ್ ಅವರು ಸಮಾರೋಪ ಭಾಷಣ ಮಾಡಲಿಕ್ಕಿದ್ದಾರೆ. ಈ ಒಂದು ಸಮ್ಮೇಳನದ ಯಶಸ್ವಿಗೆ ಒಂದು 10 ಪುಸ್ತಕ ಮಳಿಗೆಗಳು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ 10 ಒಟ್ಟಿಗೆ ಒಂದು 50 ಸ್ಟಾಲ್ನವರು ಈಗಾಗಲೇ ನೋಂದಾವಣೆ ಮಾಡಿದ್ದಾರೆ. ಅದರಲ್ಲಿ 10ಕ್ಕಿಂತ ಹೆಚ್ಚು ಪುಸ್ತಕ ಪ್ರದರ್ಶನ, ಮಾರಾಟ ಮತ್ತು ಮಳಿಗೆಗಳು ಪ್ರದರ್ಶನಗಳು ಕೂಡ ಇರ್ತದೆ. ವಿಶೇಷವಾಗಿ ನಾನು ಮಾಧ್ಯಮ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇರುವಂಥದ್ದು, ಈ ಸಮ್ಮೇಳನ ಒಂದು ಮಾದರಿ ಸಮ್ಮೇಳನ ಆಗಬೇಕು. ಈ ಸಮ್ಮೇಳನ ಬಹುಶಃ ಬೇರೆ ಕಡೆಗಳಲ್ಲಿ ನಾವು ಸಮ್ಮೇಳನ ಮಾಡುವಾಗ ಮಂಗಳೂರು ಸಾಹಿತ್ಯ ಸಮ್ಮೇಳನ ಒಂದು ಮಾದರಿ ಸಮ್ಮೇಳನ. ಈ ದೃಷ್ಟಿಯಲ್ಲಿ ನಾವು ಕೆಲವೊಂದು ಬೇರೆ ಬೇರೆ ವಿಚಾರಗಳನ್ನು ಕೂಡ ನಾವು ಸಮ್ಮೇಳನದಲ್ಲಿ ಇಟ್ಟುಕೊಂಡಿದ್ದೇವೆ. ಕಾರ್ಯಕ್ರಮದ ರೂಪುರೇಷೆ, ಇನ್ನು ಆಮಂತ್ರಣ ಪತ್ರಿಕೆ ಎಲ್ಲವೂ ಕೂಡ ಆಗಿದೆ.
ಸಮಯದ ಪಾಲನೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಸಮಯಕ್ಕೆ ಸರಿಯಾಗಿ ಗೋಷ್ಠಿಗಳು, ಆಮೇಲೆ ಕವಿಗೋಷ್ಠಿಗಳು, ಉದ್ಘಾಟನಾ ಸಮಾರೋಪ ಕೂಡ ಮುಗಿಲಿಕ್ಕಿದೆ. ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರು ಡಾಕ್ಟರ್ ಮಾಧವ್ ಎಂಕೆ, ಕೇಂದ್ರೀಯ ಮಾರ್ಗದರ್ಶನ ಮಂಡಳಿ ಸದಸ್ಯರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗೌರವ ಕಾರ್ಯದರ್ಶಿ ವಿನಯ ಆಚಾರ್, ಜಿಲ್ಲಾ ಸಮ್ಮೇಳನ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಂಜುನಾಥ್ ರೇವಣ್ಕರ್, ಕಾರ್ಯದರ್ಶಿ ಪುಷ್ಪರಾಜ್ ಕೆ, ಮಾಧ್ಯಮ ಸಮಿತಿ ಸಂಚಾಲಕರು ರೇಮಂಡ್ ಡಿಗುನ್ನ, ಚಂದ್ರಹಾಸ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಒಡಿಗೆಯಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ವರ್ಕಾಡಿ ದೇವಂದ ಪಡ್ಪು ಶ್ರೀ ಮಹಾವಿಷ್ಣು ದೇವಸ್ಥಾನಡ್ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ 48 ದಿನಗಳ ಪರ್ಯಂತ ನಡತಿನ ಸಂಧ್ಯಾ ಭಜನೆ ಅಂಗಾರ ಮಂಗಳೋತ್ಸವಡು ಮುಗಿತಲುಗೆತ್ತುಂಡು. ವರ್ಕಾಡಿ ದೇವಂದ ಪಡ್ಪು ಶ್ರೀ ಮಹಾವಿಷ್ಣು ದೇವಸ್ಥಾನಡ್ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಸಂಭ್ರಮಲು ಬುಧವಾರದ್ದು ನಡತೊಂದುಂಡು. ಇಂದದ ಅಂಗವಾದ ಬೇತೆ ಬೇತೆ ತಂಡಲೇರ್ದು 48 ದಿನದ ಪರ್ಯಂತ ಸಂಧ್ಯಾ ಭಜನೆ ನಡತೊಂದಿತ್ತದು. ಸಂಧ್ಯಾ ಭಜನೆದ ಮಂಗಳೋತ್ಸವ ಅಂಗಾರೆ ನಡತಂಡು. ಅವರದ್ದು ಬೊಕ್ಕ ಭಜನೆ ಕುಣಿತ ಭಜನೆ ಆದ ಪ್ರಸಾದ ವಿತರಣೆ ನಡೆತಂಡು.
ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ರಕ್ತೇಶ್ವರಿ ಬಳಗದ 24ನೇ ವಾರ್ಷಿಕೋತ್ಸವದ ಅಂಗವಾದ ಸ್ಥಳೀಯರಿಗೆ ಬೆತೆ ಬೆತೆ ಕ್ರೀಡಾಕೂಟలను ಐತಾರ ನಡಪಾಯರು. ಸೋಮೇಶ್ವರ ರಕ್ತೇಶ್ವರಿ ಬಳಗದ 24ನೇ ವಾರ್ಷಿಕೋತ್ಸವದ ಅಂಗವಾದ ಐತಾರ ಸ್ಥಳೀಯರಿಗೆ ಬೇತೆ ಬೇತೆ ಕ್ರೀಡಾಕೂಟలను ಅಟ್ಟನೆ ಮಲ್ತದಿದ್ದರು. ಸ್ಥಳೀಯರು ಮನೋಜ್ ಸೋಮೇಶ್ವರ ಧ್ವಜಾರೋಹಣ ಮಲ್ತದು ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟು ಶುಭ ಹಾರೈಸಿರು. ನಮ್ಮ ಬಳಗದ ಲಾಂಛನ ಇರಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮಗಳು ಉಪಯುಕ್ತ ಕಾರಣಕರ್ನಾಂಚಿನ ಮನಸ್ಸೋಮೇಶ್ವರ ಮೇಗೆ ನಮ್ಮ ಬಳಗದ ಪರವಾದ ದೇವಸ್ಥಾನದ ಪ್ರೀತಿಪರವಾದ ವಂದನೆ ಅರ್ಪಿಸೋಲ್ಲ ಮಾತ್ರ ಈ ಒಂದು ಕಾರ್ಯಕ್ರಮ ಪ್ರಧಾನಮಂತ್ರಿಗಳು ಒಂದು ನಿಮಿಷೊಟ್ಟಿಗೆ ಇದೆ ನಡತೊಂದುಂಟು ಅಂಚನೆ ಕೋಡೆ ನೇಮೋತ್ಸವ ಇರ್ತದೆ. ವರ್ಷಗಳ ಒಂದು ಮಲ್ಲಕ್ಲೆಗ್ ಒಂಜಿ ಆಕಲ ಹೆಲ್ತ್ ಟೆಸ್ಟ್ ಮನ್ಪುನ ಒಂಜಿ ಕಾರ್ಯಕ್ರಮ ಅಂಚನೆ ಎಲ್ಲೆ ಜೋಕ್ಲೆಗ್ ಒಂಜಿ ಮೋಟಿವೇಶನ್ ಪಂಡ ಆಕಲೆಗ್ ಮೋಟಿವೇಶನ್ ಅಂಚನೆ ಈ ರಕ್ತೇಶ್ವರಿ ಬಳಗ ಕಾರ್ಯಕ್ರಮ ಮಾಡ್ತೊಂದ್ರೆ ಒಂಜಿ ಇಲ್ಲಿ ಬಡವರಿಗೆ ಒಂಜಿ ಇಲ್ಲು ಕಟ್ಟುನವಳು ಅಂಚನೆ ಬೇತೆ ಬೇತೆ ರೀತಿಯ ಬ್ಲಡ್ ಡೊನೇಷನ್ ಕ್ಯಾಂಪು ಅಂಚನೆ ಬೇತೆ ಬೇತೆ ರೀತಿಯ ಎಡ್ಡೆ ಕೆಲಸನ ಮಾಡ್ತಾರೆ. ನನ್ನ ದುಂಬುಗಳ ಮಕ್ಕಳು ಉಡಲ ಎಡ್ಡೆ ರೀತಿಯ ಕೆಲಸನ ಮಾಡ್ತಾರೆ. ದೇವರು ರಕ್ತೇಶ್ವರಿ ಬಳಗದ ಅಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಕ್ರೀಡಾಕೂಟದ ಬಗೆಟ್ ಪೊಳಬು ಕೊರಿಯರು. ಗುಳಿಗ ದೇವರನ್ನ ಬಾರಿ ಪೊರ್ಲದ ನೇಮೋತ್ಸವ ನಡತುಂಡು. ಇಂಥ ದಿನ ನಮ್ಮ ಏಪಲ ಮನ್ಪುಲಕನೆ ಸಾಂಪ್ರದಾಯಿಕ ಇಲಕನೆ ನಮ್ಮ ರಕ್ತೇಶ್ವರಿ ಬಳಗ ಸೋಮೇಶ್ವರ ನೆತ್ತ ಒಂಜ ಜನ ಒಟ್ಟು ಸೇರು ಎಂಕಲು ಸಾಧಾರಣ 24ನೇ ವರ್ಷ ಅಂದು ಎಂಗಲ ಆಪಿನಿ ನೆರೆಕರೆತಕ್ಕಲಿ ಇಲ್ಲ ಈ ಸೌಹಾರ್ದಯುತ ಒಂಜಿ ಕಾಂಪಿಟೇಷನ್ ಒಟ್ಟಾದ ಒಂಜಾದ ಒಂಜಿ ನಮ್ಮ ಉಪ್ಪುಡ ಮಂದಿಸ್ಟಿಡ್ ನಮ್ಮ ಈ ಗೇಮ್ಸ್ನ ಆಟೋಟ ಸ್ಪರ್ಧೆ ನಮ್ಮ ಎಲ್ಲೇ ಜೋಕ್ಲೆ ಇರ್ತಿನ ಹಿರಿಯಾಕ್ಲೆ ಮುಟ್ಟ ಹಿರಿಯಾಕ್ಲೆಗೆ ಆಪಿನಂಚಿನ ಗೇಮ್ಸ್ ನಮ್ಮನೇ ಸೆಟ್ ಮಾಡ್ತದೆ ಅಕ್ಲೆಗೆ ಬೋಡಾಪಿನಂಚಿನ ಗೇಮ್ಸ್ ಸೆಟ್ ಮಾಡ್ತಂದು ನಮ್ಮ ಬೈದ ಐತನೇಟ ಪೊರ್ಲುಡು ಕಾರ್ಯಕ್ರಮ ನಡ್ತಾ ಬೈದನು. ರಕ್ತೇಶ್ವರಿ ಬಳಗ ಸೋಮೇಶ್ವರ ಅನ್ನದ ಮಾತ ಸದಸ್ಯರನ್ನಕ್ಕೆಲ್ಲ ಒಂಜಾತ್ ಸಾಮಾಜಿಕ ಚಟುವಟಿಕೆ ತನ್ನನ್ನು ತೊಡಗಿಸಿದ್ದು ಸಮಾಜಕ್ಕೆ ಕನ್ನಡ ದಾದ ಕೊರರೆ ಅಪ್ಪಣ ಬಂದ ಯೋಚನೆ ಮಾಡ್ತಿದ್ದು ಇನ್ನು ಕೊರ್ಪಂಡೆ ಸಂಪೂರ್ಣ ಪ್ರಯತ್ನ ವಿಶೇಷವಾದ ರಕ್ತೇಶ್ವರಿ ಬಳಗ ಸೋಮೇಶ್ವರನಕ್ಕೆ ಬರ್ತಿನ ವರ್ಷ ಇನ್ನಿದ ಪಕ್ಕ 25ನೇ ವರ್ಷಕ್ಕೆ ಎಂಕಲು ಕಾರ್ಯ ಒಂದಲ್ಲ 25ನೇ ವರ್ಷ 25 ನಮ್ಮದ ವಿವಿಧ ರೀತಿಯ ಸಾಮಾಜಿಕ ಚಟುವಟಿಕೆ ಸಮಾಜಕ್ಕೆ ಉಪಯೋಗ ಆಪನಂಚಿನ ಕಾರ್ಯಕ್ರಮಗಳನ್ನ ನಡಪಾಡು ಬಂತು ಒಂದು ಯೋಚನೆ ಬಂತಂದಿಲ್ಲ ನಿಮ್ಮದು ಮೀಟಿಂಗ್ ನಿರ್ಧಾರ ಬಂತಿದ್ದು ಯಾವ ರೀತಿ ಮನ್ಕೊಂಡು ಯೋಚನೆ ಮನ್ಪು ಐಕ್ಲ ಮಾತೆಲ್ಲ ಸಹಕಾರ ಕೊಡೋದು ದೇವರೆಲ್ಲ ನಮಗೆ ಅವರ ಆಶೀರ್ವಾದ ಮಾಡ್ಬೋದು. 25ನೇ ವರ್ಷದ ಬರ್ಪಿನ ವರ್ಷದ 25ನೇ ವರ್ಷದ ಕಾರ್ಯಕ್ರಮ ನಮ್ಮ ವಾರ್ಷಿಕೋತ್ಸವದ ಕಾರ್ಯಕ್ರಮ ವಿಭಿನ್ನ ರೀತಿ ಮನ್ಪುನ ಆಲೋಚನೆ ಮಾಡ್ತದಲ್ಲ ಇದು ಮಾತೇನು ಹಿರಿಯಾಕಲ್ನ ಕಲಾ ಇರುತ್ತದೆ ಮನ್ಪುವ ಮಾತೆಲ್ಲ ರಕ್ತೇಶ್ವರಿ ಬಳಗ ಸೋಮೇಶ್ವರ ಇಂಡಿಯನ್ ರಕ್ತೇಶ್ವರಿ ದೇವಸ್ಥಾನ ಮಾತೆಲ್ಲ ಸಲಹೆ ಸಹಕಾರ ಕೂಡ ಬಂದು ಅವೆರ್ದು ಬೊಕ್ಕ ಸ್ಥಳೀಯರಿಗೆ ಬೇತೆ ಬೇತೆ ಕ್ರೀಡಾಕೂಟಲು ನಡೆತಂಡು. ಕ್ರೀಡಾಕೂಟಗಳು ಕಾರಣ ಕೊಟ್ಟು ಈ ಕಾರ್ಯಕ್ರಮದ ಆರಂಭ ಪ್ರೀತಿಪೂರ್ವಕ ವಂದನೆ ಅರ್ಪಿಸೋಲ್ಲ. ಮತ್ತೆ ನಾವು ಕಾರ್ಯಕ್ರಮಗಳು ಕ್ರೀಡಾಕೂಟಗಳು ಕಾರ್ಯಕ್ರಮದಲ್ಲಿ
ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಬಾಸ್ರಿತ್ತಾಯರ ಬಯಲು ಶ್ರೀ ರಕ್ತೇಶ್ವರಿ ದೇವಸ್ಥಾನಡ್ ಶ್ರೀ ರಕ್ತೇಶ್ವರಿ ಗುಳಿಗ ದೈವಲದ ವರ್ಷಾವಧಿ ನೇಮೋತ್ಸವದ ಅಂಗವಾದ ಶುಕ್ರವಾರ ಬೈಯಡ್ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆತಂಡು. ಸೋಮೇಶ್ವರ ಬಾಶ್ರಿ ತಾಯರ ಬೈಲು ಶ್ರೀ ರಕ್ತೇಶ್ವರಿ ದೇವಸ್ಥಾನಡ್ ಶ್ರೀ ರಕ್ತೇಶ್ವರಿ ಗುಳಿಗ ದೈವಲದ ವರ್ಷಾವಧಿ ನೇಮೋತ್ಸವದ ಸಂಭ್ರಮಲು ಶನಿವಾರ ನಡೆತಂಡು. ಶುಕ್ರವಾರ ಕಾಂಡೆ ಕ್ಷೇತ್ರಡ್ ಘನಯಾಗ ದುರ್ಗಾ ಹೋಮ ಆದ್ ಬೈಯಡ್ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆತಂಡು. ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಗೌರವ ಅಧ್ಯಕ್ಷರು ಕ್ಷೇತ್ರದ ತಂತ್ರಿಲು ಶ್ರೀ ಎಸ್ ಸುಬ್ರಹ್ಮಣ್ಯ ಭಾಷ್ಯತಾಯರು, ಅಧ್ಯಕ್ಷರು ಶ್ರೀ ಎಸ್ ರಾಮದಾಸ್ ಬೊಕ್ಕ ಸರ್ವ ಸದಸ್ಯರು ಮುತಾಲಿಕೆಡಿದ್ದರು.
ಸುದ್ದಿಗೊಂಚಲಿಗೆ ಸ್ವಾಗತ. ಪಾಣೇಲ ಕುಂದರ ಕುಟುಂಬಸ್ಥರನ್ನ ಶ್ರೀ ನಾಗದೇವಿಯರು ರಕ್ತೇಶ್ವರಿ ಬೊಕ್ಕ ಧರ್ಮದೈವ ಪರಿವಾರ ದೈವಲದ ವಾರ್ಷಿಕ ನೇಮೋತ್ಸವದ ಸಂಭ್ರಮಲು ಅಂಗಾರೆಡ್ದು ಶುರುವಾತಂಡು. ಅಂಗಾರೆ ರಾತ್ರಿಡು ಶ್ರೀ ಮೈಸಂದಯ ಮಲರಾಯ ಧೂಮಾವತಿ ಬಂಟ ದೈವಲದ ನೇಮ ನಡತಂಡು. ಪಾನೆಲ ಕುಂದರ್ ಕುಟುಂಬಸ್ಥರ್ನ ಶ್ರೀ ನಾಗದೇವಿಯರು ಮಲರಾಯ ಧೂಮಾವತಿ ಬಂಟ ಪರಿವಾರ ದೈವಲದ ಧರ್ಮಚಾವಡಿಡು ಶ್ರೀ ನಾಗದೇವಿಯರು ಶ್ರೀ ರಕ್ತೇಶ್ವರಿ ಬೊಕ್ಕ ಧರ್ಮದೈವ ಪರಿವಾರ ದೈವಲದ ವಾರ್ಷಿಕ ನೇಮೋತ್ಸವದ ಸಂಭ್ರಮಲು ಅಂಗಾರೆ ಬೊಕ್ಕ ಬುಧವಾರ ನಡತಂಡು. ಅಂಗಾರೆ ಬಯ್ಯಗು ಧರ್ಮದೈವಲದ ಭಂಡಾರ ಚತ್ತದು ರಾತ್ರಿಡು ಶ್ರೀ ಮೈಸಂದಾಯ ದೈವಗು ಗಗ್ಗರ ಸೇವೆ ನಡತಂಡು. ಅವಿರ್ದ ಬೊಕ್ಕ ಶ್ರೀ ಮಲರಾಯ ದೈವಗು ನೇಮೋತ್ಸವ ಆದ ಧೂಮಾವತಿ ಬಂಟ ದೈವಲಿಗು ನೇಮೋತ್ಸವದ ಸಂಭ್ರಮ ನಡತಂಡು.
ದಿವಂಗತ ರಾಮಕೃಷ್ಣ ಕರ್ಕೇರನ ಬೊಡೆದಿ ಬೊಕ್ಕ ಚೋಕ್ಲು ಪಾಣೆಲ ಕುಂದರ್ ಕುಟುಂಬಸ್ಥೇರ್ನ ಅಧ್ಯಕ್ಷರು ಬೊಕ್ಕ ಸದಸ್ಯರು ಅಂಜನೆ ಕುಟುಂಬಸ್ಥರು ನೇಮೋತ್ಸವದ ಮುತಾಲಿಗಿಡಿದ್ದೇರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡಗ ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಅಪಲಾತು ಒಂದು ಪ್ಲೇ ಪೊಸಕುರಲ್ 24/7.